ಪ್ರೆಸಿಡೆನ್ಸಿ ಸ್ಕೂಲ್ ಮತ್ತು ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಸಹಭಾಗಿತ್ವದಲ್ಲಿ 5ನೇ ವರ್ಷದ ಅಂತರ್ಶಾಲಾ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ಪ್ರೆಸಿಡೆನ್ಸಿ ಶಾಲಾ ಈಜುಕೊಳದಲ್ಲಿ ನಡೆದ ಸ್ಪರ್ಧೆಯಲ್ಲಿ 106 ಸ್ಪರ್ಧಾಳುಗಳು ಪಾಲ್ಗೊಂಡರು. ಮಂಗಳೂರಿನ ಪ್ರಸಿದ್ಧ ಪ್ರೆಸಿಡೆನ್ಸಿ ಸ್ಕೂಲ್ ಮತ್ತು ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಸಹಭಾಗಿತ್ವದಲ್ಲಿ 5ನೇ ವರ್ಷದ ಪ್ರೆಸಿಡೆನ್ಸಿ ಇಂಟರ್ ಸ್ಕೂಲ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧಾಕೂಟವು ನವೆಂಬರ್ 3 ಮತ್ತು ನವೆಂಬರ್ 4ರಂದು ಪ್ರೆಸಿಡೆನ್ಸಿ ಸ್ಕೂಲ್ನ ಈಜುಕೊಳದಲ್ಲಿ ನಡೆಯಿತು. 2 ದಿನಗಳ ಕಾಲ ನಡೆದ ಸ್ಪರ್ಧಾಕೂಟದಲ್ಲಿ ಜಿಲ್ಲೆಯ ಸುಮಾರು 32 ಶಾಲೆಗಳ 230ಕ್ಕೂ ಅಧಿಕ ಸ್ಪರ್ಧಾಳುಗಳು ಪಾಲ್ಗೊಂಡಿದ್ರು. 2 ದಿನಗಳ ಕಾಲ ನಡೆದ ಸ್ಪರ್ಧಾಕೂಟದಲ್ಲಿ ಬ್ರೆಸ್ಟ್ ಸ್ಟ್ರೋಕ್, ಬ್ಯಾಕ್ ಸ್ಟ್ರೋಕ್, ಫ್ರೀ ಸ್ಟೈಲ್, ಬಟರ್ಫ್ಲೈ, ರಿಲೇ ಹೀಗೆ ಹಲವು ವಿಭಾಗಗಳಲ್ಲಿ ಬಾಲಕರು ಮತ್ತು ಬಾಲಕಿಯರಿಗೆ ಸುಮಾರು 62 ಸ್ಪರ್ಧೆಗಳು ನಡೆದವು. ಸ್ಪರ್ಧಾಳುಗಳು ಉತ್ಸಾಹದಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡ್ರು. ಪ್ರತಿ ಸ್ಪರ್ಧೆಯಲ್ಲಿ 3 ವಿಜೇತರನ್ನ ಆಯ್ಕೆ ಮಾಡಿ ಪದಕ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿಯ ಪೈಕಿ ಗ್ರೂಪ್ 2ರ ಬಾಲಕರ ವಿಭಾಗದಲ್ಲಿ ಉರ್ವ ಸಂತ ಅಲೋಶಿಯಸ್ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ವಿಯಾನ್ ಜಾರ್ಜ್ ಡಿಸೋಜಾ ಹಾಗೂ ಗಗನ್ಜಿ ಪ್ರಭು, ಗ್ರೂಪ್ 3ರ ಬಾಲಕರ ವಿಭಾಗದಲ್ಲಿ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿ ಚಿಂತನ್ ಶೆಟ್ಟಿ, ಗ್ರೂಪ್ 4ರ ವಿಭಾಗದಲ್ಲಿ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿ ಗ್ರಹಿತ್ ಜಿ ಪ್ರಭು ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ಪಡೆದುಕೊಂಡ್ರು. ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಟ್ರೋಫಿ ಪಡೆದ 4 ವಿದ್ಯಾರ್ಥಿಗಳು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ವಿದ್ಯಾರ್ಥಿಗಳಾಗಿದ್ದು, ಮಂಗಳೂರು ನಗರ ಪಾಲಿಕೆಯ ಈಜುಕೊಳ ಮತ್ತು ಸಂತ ಅಲೋಶಿಯಸ್ ಈಜುಕೊಳದಲ್ಲಿ ತರಬೇತುದಾರರಾದ ಲೋಕರಾಜ್ ವಿಟ್ಲ, ಶಿವಾನಂದ ಗಟ್ಟಿ, ಪುಂಡಲಿಕ್ ಕಾರ್ವಿ, ಶಿಶಿರ್ ಗಟ್ಟಿ, ಶುಭಂ ಹಾಗೂ ಸುಶಾಂತ್ರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಓವರ್ ಆಲ್ ಚಾಂಪಿಯನ್ಶಿಪ್ನಲ್ಲಿ ಶಾರದಾ ವಿದ್ಯಾಲಯ ಪ್ರಥಮ ಸ್ಥಾನವನ್ನ ಗಳಿಸಿದ್ರೆ, ಲೂಟ್ಸ್ ಸೆಂಟ್ರಲ್ ಸ್ಕೂಲ್ ರನ್ನರ್ ಅಪ್ ಅನ್ನ ಗಳಿಸಿತು. ನ್ಯೂಸ್ ಬ್ಯೂರೋ V4 News 24/7 ಮಂಗಳೂರು.